ಮಂಗಳೂರಿನ ಗಾಂಧಿನಗರದ 8ನೇ ಅಡ್ಡರಸ್ತೆಯಲ್ಲಿ ನಾರಾಯಣ ಅಪಾರ್ಟ್ಮೆಂಟ್ನಲ್ಲಿ ಭಾರೀ ಅಗ್ನಿ ಅನಾಹುತ ಸಂಭವಿಸಿದ್ದು ಲಕ್ಷಾಂತರ ರೂಪಾಯಿಗಳ ನಷ್ಟ ಸಂಭವಿಸಿದೆ. ಸುಮಾರು 1 ಗಂಟೆಗಳ ಕಾಲ ಅಗ್ನಿಶಾಮಕ ತಂಡದ ಸಿಬ್ಬಂದಿ ಬೆಂಕಿಯನ್ನು ನಂದಿಸಲು ಹರಸಾಹಸ ಪಟ್ಟರು. ಈ ನಾರಾಯಣ ಅಪಾರ್ಟ್ಮೆಂಟ್ ಸುರೇಖಾ ಪೈ ಎಂಬುವರ ಮಾಲೀಕತ್ವದಲ್ಲಿದೆ ಎಂದು ತಿಳಿದು ಬಂದಿದೆ. ಅಗ್ನಿ ಅನಾಹುತಕ್ಕೆ ಕಾರಣವೇನೆಂದು ತಿಳಿದು ಬಂದಿಲ್ಲ. स्पीड ಬೇಕಾ ಸಾಕಾ लागला ಯಾವಾಗ ಬಂದೆ ಒಟ್ಟಿಗೆ ಕೇಳಿಕೊಂಡು ಪರಸ್ಪರ ಬಾಂಧವ್ಯ ಕಾಂಟ್ಯಾಕ್ಟ್ ನಂಬರ್ ಮಾಡ್ಬೋದು ಕ್ಲಿಯರ್ ಮಾಡಿ ಕ್ಲಿಯರ್ ಹೊರಗೆ ಹೋಗಲಿ ಏನಾಗುತ್ತೆ ಅಲ್ಲ ಮೈ ಸ್ವಿಚ್ ಆಫ್ ಮಾಡಿದೆ ಅಂತ ಹೇಳಿ ನೀರು ಅಲ್ಲ ಕಾಲ್ ಮಾಡಿ